ಕೊರಿಂಜ ಬ್ರಹ್ಮ ಕಲಶೋತ್ಸವದಲ್ಲಿ ಬಹಳ ವಿಶೇಷವಾಗಿ ಬಾಣಸಿಗರ ತಂಡ ಕೆಲಸವನ್ನು ನಿರ್ವಹಿಸ್ತಾ ಇರುವಂಥ ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಬಾಣಸಿಗರ ತಂಡ ಈ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇರುವಂಥದ್ದು. ಚಹಾ ಇರ್ಬೋದು, ಉಳಿದ ಸಂಜೆಯ ಊಟೋಪಚಾರಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇರ್ಬೋದು. ಬೆಳಗ್ಗಿನಿಂದ ಸಂಜೆ ತನಕ ವಿವಿಧ ಖಾದ್ಯಗಳನ್ನು ತಯಾರಿಸುವಂಥ ನಿಟ್ಟಿನಲ್ಲಿ ಇಲ್ಲಿ ಕೆಲಸ ನಡೀತಾ ಇರುವಂಥದ್ದು. ಈಗ ಒಬ್ಬರು ಇಲ್ಲಿ ವಿಶೇಷವಾದಂಥ ತಿನಿಸನ್ನು, ಅಂದರೆ ಇದು ದೇವರಿಗೆ ನೈವೇದ್ಯ ಮಾಡುವಂತಹ ಅಪ್ಪ ಪ್ರಸಾದವನ್ನು ಇಲ್ಲಿ ತಯಾರು ಮಾಡ್ತಾ ಇರುವಂಥದ್ದು. ದೇವರಿಗೆ ನೈವೇದ್ಯ ಮಾಡುವಂಥ ಅಪ್ಪ ಪ್ರಸಾದದ ತಯಾರಿಯಲ್ಲಿ ಒಬ್ಬರು ತೊಡಗಿರುವಂಥದ್ದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಸರ್, ನಿಮ್ಮ ಹೆಸರು? ನಂದು ಪ್ರಶಾಂತ್ ಅಂತ ಹೆಸರು. ಓಕೆ. ಇಲ್ಲಿ ಇದೇ ಗ್ರಾಮದವನು, ಸರಳಿ ಮನೆ. ಓಕೆ. ನಮಗೀಗ ಇಲ್ಲಿಂದ ಹಿಡಿದು ಪ್ರತಿಯೊಂದು ಬಾಣಲ್ಲಿ ಏನಾಗ್ತಾ ಇದೆ, ಏನೆಲ್ಲ ಮಾಡ್ತಾ ಇದ್ದೀರಿ, ಬೆಳಗ್ಗೆ ತಿಂಡಿ ಏನು, ಸಂಜೆ ತಿಂಡಿ ಏನು, ಎಲ್ಲ ವಿವರಿಸ್ತಾ ಹೋಗ್ಬೇಕು. ಸರಿ ನೋಡಿ, ಇದು ಅಪ್ಪ ಕಜ್ಜಾಯ ದೇವರಿಗೆ ಪ್ರಸಾದ. ಅಪ್ಪ ಕಜ್ಜಾಯ ದಿವಸಕ್ಕೆ 1,500 ಅಪ್ಪ ಕಜ್ಜಾಯ ಮಾಡ್ತಾ ಇದ್ದೇವೆ. ಆಮೇಲೆ ಇನ್ನು ಇದೆಲ್ಲ ರಾತ್ರಿಗೆ ಹಚ್ಚಿಟ್ಟದ್ದು, ಪಲ್ಯಕ್ಕೆ, ಸಾಂಬಾರಿಗೆ, ಗಸಿಗೆ, ಉಪ್ಪಿನಕಾಯಿಗೆ, ಮುಂಡಿ ಉಪ್ಪಿನಕಾಯಿ. ಇವತ್ತು ಮಿಕ್ಸಡ್ ಸಾಂಬಾರು ಮಾಡ್ತಾ ಇದ್ದೇವೆ. ಅದು ಸೀಮೆ ಬದನೆಕಾಯಿ ಪಲ್ಯ ಮಾಡ್ತಾ ಇದ್ದೇವೆ ಇವತ್ತು. ಮತ್ತು ಇಲ್ಲಿ ಸ್ವೀಟಿನ ತಯಾರಿ ಆಗ್ತಾ ಉಂಟು. ಇವತ್ತು ಸ್ಪೆಷಲಾಗಿ ಡ್ರೈ ಜಾಮೂನು ಮಾಡಿದ್ದೇವೆ ನಾವು. ಸ್ವೀಟು ಪ್ರತಿ ದಿವಸ ಬೆಳಿಗ್ಗೆ ಮಧ್ಯಾಹ್ನ ಸ್ವೀಟ್ ಮಾಡಿಸ್ತಾ ಇದ್ದಾರೆ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಸಂಜೆ ತಿಂಡಿಗೂ ಸ್ವೀಟ್ ಮಾಡಿಸ್ತಾ ಇದ್ದಾರೆ. ಹೌದು, ಇದು ಡ್ರೈ ಜಾಮೂನು. ಇದು ಮಧ್ಯಾಹ್ನಕ್ಕೆ ರಾತ್ರಿಗೂ ಮಾಡ್ತಾ ಇದ್ದಾರೆ. ಇದು ಪ್ರಸಾದ ಲಾಡಿಗೆ ಬೂಂದಿ ಬಿಟ್ಟು ಇಟ್ಟಿದ್ದೇವೆ. ಪ್ರಸಾದದ ಲಾಡು ದಿವಸಕ್ಕೆ 1,000 ಪ್ರಸಾದ ಲಾಡು ಹೋಗ್ತಾ ಉಂಟು. ಹಾಗೆ ದಿವಸಕ್ಕೆ 1,000 ಪ್ರಸಾದ ಲಾಡು ಹೋಗ್ತಾ ಉಂಟು. ಹೌದು. ಓಕೆ. ಇದೀಗ ಸಂಜೆಗೆ ಅವಲಕ್ಕಿ ರೆಡಿ ಮಾಡಿದ್ದು. ಅವಲಕ್ಕಿ. ಇವತ್ತು ಸಂಜೆ ಅವಲಕ್ಕಿ ತಿಂಡಿ. ಇದಿನ್ನು ಮತ್ತೆ ರಾತ್ರಿಯ ಪಾಕ ಎಲ್ಲ ತಯಾರಾಗ್ತಾ ಉಂಟು. ಇದು ಅನ್ನ ಹಾಕಲಿಕ್ಕೆ ಪಲ್ಲ. ಅನ್ನ ಹಾಕಲಿಕ್ಕೆ? ಹೌದು, ಪಲ್ಲ. ಇದು ಮಧ್ಯಾಹ್ನ ಅನ್ನ ಪಲ್ಲ ಪೂಜೆಯಾಗಿ ಇದನ್ನು ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಇನ್ನು ಮತ್ತೆ ಈಗ ಒಂದು 6 ಗಂಟೆ ಹೊತ್ತಿಗೆ ರಾತ್ರಿಗೆ ಬೇಕಾದ ಅನ್ನದ್ರಲ್ಲಿ ಮಾಡಿ ಹಾಕ್ತೇವೆ. ಇದು ಅನ್ನ ಮಾಡಲಿಕ್ಕೆ ಕೊಪ್ಪರಿಗೆ ಒಂದು ಸಲ ಇದರಲ್ಲಿ ಒಂದರಲ್ಲಿ 25 ಅನ್ನ ಬೇಯ್ತದೆ, ಮತ್ತೊಂದರಲ್ಲಿ 75 ಅನ್ನ ಬೇಯ್ತದೆ. 75 kg. ಇನ್ನು ಈ ಕಡೆ ಎಲ್ಲ ಅಡಿಗೆಗೆ ತಯಾರಿ. ಇದು ಬಿಸಿನೀರು ಇಟ್ಟಿದ್ದೇವೆ, ಬಂದವರಿಗೆಲ್ಲ ಬಿಸಿನೀರು ಕೊಡ್ತೇವೆ ಕುಡಿಲಿಕ್ಕೆ. ಹಾಗೆ ಇದು ಮೊನ್ನೆಯಿಂದಲೇ ಆಗ್ತಾ ಉಂಟು. ಒಂದರಲ್ಲಿ ಬಿಸಿನೀರು. ಇನ್ನು ಈ ಕಡೆ ಬಂದರೆ ಸಾಂಬಾರಿಗಿರೋದು, ಅದು ಸಾರಿಗಿರೋದು, ಮತ್ತು ಪಾಯಸ, ಆ ಕಡೆದು ಪಲ್ಯ. ಇವತ್ತು ಸಂಜೆಗೆ ಉಪ್ಪಿನಕಾಯಿ, ಒಂದು ಪಲ್ಯ, ಸಾರು, ಸಾಂಬಾರು, ಪಾಯಸ, ಸ್ವೀಟು, ಮಜ್ಜಿಗೆ ಅಷ್ಟಿರ್ತದೆ. ಈಗ ಎಷ್ಟು ಬಾಣಸಿಗರಿದ್ದಾರೆ? ನಾವು 15 ಜನ ಇದ್ದೇವೆ ಇಲ್ಲಿ. 15 ಜನ? ಹಾಂ, ಟೋಟಲ್. ಹೌದು ಹೌದು. ಓಕೆ. ಎಷ್ಟು ಅವರ್ದು ಕೆಲಸ ಆಗುತ್ತೆ, ಎಷ್ಟು ಗಂಟೆದು? ಆ ದಿವಸಕ್ಕೆ ಬೆಳಿಗ್ಗೆ 5:30 ನಾವು ಶುರು ಮಾಡಿದರೆ ರಾತ್ರಿ 12 ಗಂಟೆವರೆಗೆ ಇರ್ತದೆ. ರಾತ್ರಿ ಊಟ ಆಗುವಾಗ ಎಲ್ಲ ಮುಗಿಸುವಾಗ 12 ಗಂಟೆ ಆಗ್ತದೆ. ಈಗಾಗಲೇ ಎಷ್ಟು ಕ್ವಿಂಟಲ್ ಖಾಲಿ ಆಗಿದೆ, ಏನೇನು ಎಷ್ಟೆಷ್ಟು ಕ್ವಿಂಟಲ್ ಖಾಲಿ ಆಗಿದೆ? ಅಂದರೆ ಈಗ ಅನ್ನ ಸಾಧಾರಣ ಅಕ್ಕಿ ಒಂದು 25 ಕ್ವಿಂಟಾಲ್ನಷ್ಟು ಖಾಲಿಯಾಗಿರ್ಬೋದು. ಸರಿಯಾಗಿ ಅದರ ಹೌದು ಅಂದಾಜು. ತರಕಾರಿಗಳು ಕೂಡ ಕ್ವಿಂಟಲ್ ಗಟ್ಟಲೆ? ಹೌದು, ಕ್ವಿಂಟಲ್ ಗಟ್ಟಲೆ ಖಾಲಿ ಆಗ್ತಾ ಉಂಟು. ಮೊನ್ನೆ ಶುರುವಿನ ದಿವಸ ಹೊರೆ ಕಾಣಿಕೆಗೆಲ್ಲ 4,000 ಜನ ಆಗಿದೆ. ಮತ್ತು ನಿನ್ನೆ ರಾತ್ರಿಯೂ ಹಾಗೆ 4,000 ಜನ ಆಗಿತ್ತು. ಇವತ್ತು ರಾತ್ರಿ ಒಂದು 3,000 ಜನರ ನಿರೀಕ್ಷೆ, 3,500 ಜನರ ನಿರೀಕ್ಷೆಯಲ್ಲಿದೆ. ಹಾಗೆ ಒಂದು 3,500-4,000 ಜನ ಹೊತ್ತಿಗೆ ಆಗ್ತಾ ಉಂಟು. ರಾತ್ರಿಗೆ ಜನ ಜಾಸ್ತಿ? ಹೌದು, ರಾತ್ರಿಗೆ ಜಾಸ್ತಿ. ಮಧ್ಯಾಹ್ನ ಸ್ವಲ್ಪ ಕಡಿಮೆ ಇರ್ತಾರೆ, 1,500-2,000 ಜನರ ಅಂದಾಜು ಅಷ್ಟೇ. ಹಾಗೆ ಕೆಲಸ ಹೆವಿ ಆಗ್ತಂತ? ಇಲ್ಲ, ದೇವರದಿಂದ ಕೆಲಸ ಹೋಗ್ತದೆ. ಅದು ಇಂಥ ಕಡೆಯಲ್ಲೆಲ್ಲ ಕೆಲಸ ಆಗೋದು ಗೊತ್ತಾಗೋದಿಲ್ಲ. ಎಷ್ಟು ಕೆಲಸ ಇದ್ದರೂ ಅದು ನಮ್ಮ ಇದಲ್ಲ, ದೇವರು ಮಾಡಿದ ಹಾಗೆ ಅವನು ನಡೆಸ್ತಾನೆ. ಇದು ಕೊರಿಂಜ ಬ್ರಹ್ಮ ಕಲಶೋತ್ಸವದ ಅಡುಗೆ ಮನೆಯ ಪರಿಚಯ. ಅಡುಗೆ ಮನೆಯಲ್ಲಿ ಬಹಳ ಶಿಸ್ತಿನ ತಂಡ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದೆ. ಪ್ರಶಾಂತ್ ಭಟ್ರು ಮತ್ತು ತಂಡದವರು ಎಲ್ಲರೂ ಕೂಡ ನಿರಂತರವಾಗಿ ಕೆಲಸ ಕಾರ್ಯದಲ್ಲಿ ತೊಡಗಿದ್ದಾರೆ. ಶುಚಿ ಮತ್ತು ರುಚಿಯಾದ ಆಹಾರವನ್ನು ತಯಾರಿಸಿ ಭಗವದ್ಭಕ್ತರಿಗೆ ನೀಡುವಲ್ಲಿ ಎತ್ತಿದ ಕೈ ಅಂತ
ಅನ್ನಿಸಿಕೊಂಡಿದ್ದಾರೆ. ಪಂಚೇಶ್ ಚಾರ್ಮಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಕೊರಿಂಜ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.